ಏನಾರ ಗ್ರಾಮ ಪಂಚಾಯತ್ ಮೇಲೆ ಸವಾರಿ ಮಾಡಿ ಹೊರಟ್ರೆ ಇನ್ನು 8 ತಿಂಗಳಿದೆ. 8 ತಿಂಗಳಲ್ಲಿ ಬುದ್ಧಿ ಕಲಿಸ್ತೀವಿ ನಾವು. ಎಚ್ಡಿ ಕೋಟೆ ತಾಲೂಕಿನ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಪಂಚಾಯಿತಿ ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರವನ್ನು ಮೊಟಕುಗೊಳಿಸಿರುವುದನ್ನು ಪ್ರಶ್ನಿಸಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಪಂಚಾಯಿತಿ ಆವರಣದಿಂದ ಮಿನಿ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆ ಕುರಿತು ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ಎಡೆತೊರೆ ಮಹೇಶ್, ಸರ್ಕಾರ ಸ್ಥಳೀಯ ಜನಪ್ರತಿನಿಧಿಗಳ ಅಧಿಕಾರವನ್ನು ಕಿತ್ತುಕೊಳ್ಳಲು ಈ ರೀತಿಯ ಮಲತಾಯಿ ಧೋರಣೆ ಅನುಸರಣೆ ಮಾಡುತ್ತಿರುವುದು ತುಂಬಾ ಖಂಡನೀಯ. ಈ ಒಂದು ವಿಚಾರವಾಗಿ ಯಾವೊಬ್ಬ ಶಾಸಕರು ಧ್ವನಿ ಎತ್ತದೇ ಇರುವುದು ವಿಪರ್ಯಾಸವೇ ಸರಿ. ಅಧ್ಯಕ್ಷರ ಅಧಿಕಾರವನ್ನು ಮೊಟಕುಗೊಳಿಸಿದ ಹುನ್ನಾರವನ್ನು ಕೈಬಿಡದೆ ಹೋದರೆ ಮುಂಬರುವ ಚುನಾವಣೆಯಲ್ಲಿ ಎಲ್ಲಾ ಶಾಸಕರಿಗೂ ಸ್ಥಳೀಯ ಜನಪ್ರತಿನಿಧಿಗಳು ತಕ್ಕ ಪಾಠ ಕಲಿಸುತ್ತೇವೆ ಎಂದು ಕಿಡಿಕಾರಿದರು. ಅಮಾನತು ಮಾಡಬಹುದು ಅಂತ ಹೇಳಿ ಹೇಳ್ತಿರಲ್ಲ, ನಿಮ್ಗೇನೋ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಾವು ನಿಮ್ಮ ಹಕ್ಕುಗಳನ್ನ ಕೇಳಕ್ ಬಂದಿಲ್ಲ, ನಮ್ಮ ಹಕ್ಕನ್ನು ನಾವು ಪಡೆಯಲಿಕ್ಕೆ ಬಂದಿದ್ದೇವೆ. ನಮ್ದು ಸ್ಥಳೀಯ ಸರ್ಕಾರ ಸ್ವಾಮಿ, ಗ್ರಾಮ ಪಂಚಾಯತಿಯನ್ನ ಕೊಟ್ಟು ಆ 73 ತಿದ್ದುಪಡಿ ತಾವು ಹೇಳಿದಿರಿ. ನಮ್ಗೆ ಒಂದು ಆಕ್ಟ್ ಬುಕ್ ಕೂಡ ನೀವು ಕೊಟ್ಟಿದ್ದೀರಿ. ಆಕ್ಟ್ ಬುಕ್ ಅಲ್ಲಿ ಹೇಳುತ್ತೆ ಸ್ಥಳೀಯ ಸರ್ಕಾರ ತಕ್ಕಂತ ನಿರ್ಧಾರವನ್ನ ಈ ದೇಶದ ಒಬ್ಬ ಪ್ರಧಾನಮಂತ್ರಿನೂ ಕೂಡ, ಗೌರವಿತ ಪ್ರಧಾನಮಂತ್ರಿನೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಂತದ್ರಲ್ಲಿ ನಾವು ಇಲ್ಲಿಂದ ಕ್ರಿಯೋಜನೆ ಮಾಡಿ ಕಳಿಸಿದ್ರೆ ಉದ್ಯೋಗ ಖಾತ್ರಿ ಇರ್ಬೋದು, 50 ಫೈನಾನ್ಸ್ ಇರ್ಬೋದು, 15 ಹಣಕಾಸು ಇರ್ಬೋದು, ಯಾವುದೇ ಕಾಮಗಾರಿಗಳನ್ನ ನಾವು ಇಲ್ಲಿಂದ ವಾರ್ಡ್ ಸಭೆ, ಗ್ರಾಮ ಸಭೆಗಳಲ್ಲಿ ನಾವು ಮಾಡಿ ಕಳಿಸಿದ್ರೆ ಒಬ್ಬೊಬ್ಬ ಸದಸ್ಯ 100 ನೋಟನ್ನ 100 ಓಟ್ಗಳನ್ನ ಏನಾರು ನಾವು ಬಿಗಿಯಾಗಿ ಇಟ್ಕೊಂಡ್ಬಿಟ್ರೆ ನೀವು ಮಲಗೋಯ್ತೀರಿ. ಈ ಯಾವುದೇ ಕಾರಣದಲ್ಲೂ ಈ ಸರ್ಕಾರವನ್ನ ಉಳಿಸೋರು ಗ್ರಾಮ ಪಂಚಾಯತಿ ಮೆಂಬರೇ, ನಿಮ್ ಸರ್ಕಾರ ತೆಲಂಗಾಣ ಗ್ರಾಮ ಪಂಚಾಯತಿ ಮೆಂಬರ್ಸೇ. ನೀವೇನಾದ್ರು ಗ್ರಾಮ ಪಂಚಾಯತ್ ಮೇಲೆ ಸವಾರಿ ಮಾಡಿ ಹೊರಟ್ರೆ ಇನ್ನು 8 ತಿಂಗಳಿದೆ. 8 ತಿಂಗಳಲ್ಲಿ ನಿಮ್ಗೆ ಬುದ್ಧಿ ಕಲಿಸ್ತೀವಿ ನಾವು. ಇಡೀ ರಾಜ್ಯದಲ್ಲಿ ಬುದ್ಧಿ ಕಲಿಸ್ತೀವಿ. ಈ ಕೆಲವು ವಿಚಾರಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಂತರ ಮಾತನಾಡಿದ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ನಾಗರಾಜು, ಸ್ಥಳೀಯ ಜನಪ್ರತಿನಿಧಿಗಳನ್ನು ಜನರೇ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರ ನೋವನ್ನು ನಮ್ಮ ಬಳಿ ಹೇಳಿಕೊಳ್ಳುತ್ತಾರೆ. ಅದಕ್ಕೆ ಪರಿಹಾರ ಹುಡುಕಲು ನಮ್ಮ ಹತ್ತಿರ ಅಧಿಕಾರವಿಲ್ಲದಿದ್ದರೆ ಅಧಿಕಾರಿಗಳ ಕೈಗೆ ಅಧಿಕಾರ ನೀಡಿ ಸರ್ಕಾರ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲು ಹುನ್ನಾರ ನಡೆಸುತ್ತಿದೆ. ಕೂಡಲೇ ಈ ನಿರ್ಧಾರವನ್ನು ಕೈಬಿಡಬೇಕು ಎಂದು ಮನವಿ ಮಾಡಿದರು. ನಂತರ ಪ್ರತಿಭಟನಾಕಾರರು ತಮ್ಮ ಮನವಿಯನ್ನು ತಹಶೀಲ್ದಾರ್ಗೆ ತಲುಪಿಸಿದರು. ತಾಲೂಕು ಕಚೇರಿಯ ಅಧಿಕಾರಿ ಮಾತನಾಡಿ, ಈ ವಿಚಾರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮ ಮನವಿಯನ್ನು ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಾಗರಾಜು, ರಂಗಸ್ವಾಮಿ, ಎಡೆತೊರೆ, ಮಹೇಶ, ಜಿಎನ್ ದೇವದತ್ತ, ರತ್ನಮ್ಮ, ಸುಶೀಲಮ್ಮ, ರೇಖಾ, ಲಾವಣ್ಯ, ಚಂದ್ರಶೇಖರ್, ದೊರೆಸ್ವಾಮಿ, ನೂರಾರು ಪಂಚಾಯಿತಿ ಸದಸ್ಯರು ಹಾಜರಿದ್ದರು. ವರದಿ ಮಾಲಾರ ಮಹದೇವಸ್ವಾಮಿ. ಈ ದಿನದಲ್ಲಿ ನಮ್ಮ ಮನೆ ಮಠ ಕೆಲಸ ವ್ಯವಹಾರಗಳನ್ನ ಬಿಟ್ಟು ಈ ದಿನ ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಿರೋ ಮಟ್ಟಿಗೆ ನಮ್ಮನ್ನ ತಂದು ನಿಲ್ಸಿದ್ದಾರೆ. ಈ ವ್ಯವಸ್ಥೆ ಇದ್ದಾಗ ನಾವು ಅರ್ತ್ಕೋಬೇಕು. ನಮ್ಮ ಪಡೆಗೆ ನಾವು ಊರುಗಳಲ್ಲಿ ಕೆಲಸ ಮಾಡ್ಕೊಂಡಿತ್ತು ಇದ್ದಂಥವ್ರನ್ನ ಇಲ್ಲಿ ನಿಲ್ಸಿರೋರು ಯಾರು? ನಮ್ಮ ಅಧಿಕಾರ ಕೇಳೋ ಮುಖಾಂತರ ನಮ್ಮನ್ನ ತಿಂದು ಹೋರಾಟ ಮಾಡೋದು ಮಾಡಿದ್ದಾರೆ. ಕಾರಣ 73ನೇ ತಿದ್ದುಪಡಿಯ ಪ್ರಕಾರ ಗ್ರಾಮ ಪಂಚಾಯತಿ ವ್ಯವಸ್ಥೆ ನಮಗೆ ಈ ರಾಜ್ಯಕ್ಕೆ ಬಂತು.
ಆ 73 ತಿದ್ದುಪಡಿ ನಂತರ 1993ನೇ ತಿದ್ದುಪಡಿಯಲ್ಲಿ ಪ್ರಕರಣ 68ರಿಂದ 70ವರೆಗೆ 64ರಿಂದ 70ವರೆಗೆ ಪ್ರಕರಣವನ್ನು ತಿದ್ದುಪಡಿ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ